Sun Premium Super Singer, title sponsored by Sun Premium Refined Sunflower Oil, powered by Santosh 2-Star Boiled Rice, Bhadravati. Shining partner Shashi Soap, co-sponsored by Rohan Corporation, Arogyada Paravase, Amrit None, Purnima Silks Karkala, Shakuntala Herbal Hair Tone, Prime Masalas, Srinivas Hospital, a unit of Srinivas Institute of Medical Science, Mukka Mangalore, Smarnika Kalsanka Udupi, Akshaya Kitchen Equipments, 1000 Lights, Anbar Chukki, Revento Unishade Plus Cream, Citadel Developers. Super Singer. Sun Premium Refined Sunflower Oil Super Singer, powered by Santosh 2-Star Boiled Rice, Bhadravati. ಈ ಒಂದು ಕಾರ್ಯಕ್ರಮಕ್ಕೆ ತುಂಬ ಜನ ಸಪೋರ್ಟ್ ಮಾಡ್ತಾ ಇದ್ದಾರೆ. ಭಂಡಾರಿ ಬಿಲ್ಡರ್ಸ್ ಆಗಿರ್ಬೋದು, ಶಶಿ ಸೋಪ್ ಆಗಿರ್ಬೋದು, KTD ಆಗಿರ್ಬೋದು, ಅದೇ ರೀತಿ ರೋಹನ್ ಕಾರ್ಪೊರೇಷನ್ ಆಗಿರ್ಬೋದು, ಇವರೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ಮೊದಲನೇದಾಗಿ ಪ್ರತಿ ಸಲ ನಾನು ಹೇಳೋವಂಥದ್ದು ಒಂದೇ, ನಮ್ಮ ಕರಾವಳಿ ಕರ್ನಾಟಕದಲ್ಲಿ ಗಿಟಾರ್ ಅಂತ ಇದ್ದರೆ ಅದಕ್ಕೆ ಹೇಳಿ ಮಾಡಿಸಿರುವಂತಹ ಒಂದು ಗಿಟಾರಿಸ್ಟ್, ದಟ್ ಇಸ್ ನಾನ್ ಅದರ್ ದ್ಯಾನ್ ರಾಜ್ ಗೋಪಾಲ್ ಸರ್. ವೆಲ್ಕಮ್ ಟು ದ ಶೋ. ಅದೇ ರೀತಿ ಇವರನ್ನು ನೋಡಿದಾಗ ನಮಗೂ ಅನಿಸುತ್ತೆ, ನಮಗೂ ಸ್ವಲ್ಪ ವೈಟ್ ಕೂದಲೆಲ್ಲ ಬಂದರೆ ಏನು ಟೆನ್ಷನ್ ಇಲ್ಲ, ಆ ಲುಕ್ಕೆಲ್ಲ ಮ್ಯಾನೇಜ್ ಮಾಡಿಕೊಂಡು ಸಾಲ್ಟ್ ಪೆಪ್ಪರ್ ಲುಕ್ಕಲ್ಲಿ ನಾವು ಮ್ಯಾನೇಜ್ ಮಾಡ್ಬೋದು ಅಂತ. ದಟ್ ಇಸ್ ನಾನ್ ಅದರ್ ದ್ಯಾನ್ 5 ಭಾಷೆಯಲ್ಲಿ ಸಂಗೀತ ನಿರ್ದೇಶನ ಮಾಡಿರುವಂತಹ ನಮ್ಮೆಲ್ಲರ ಪ್ರೀತಿಯ ಕದ್ರಿ ಮಣಿಕಾಂತ್ ಅವರು. ವೆಲ್ಕಮ್ ಟು ದ ಶೋ. ಅದೇ ರೀತಿ ಇವ್ರ ಬಗ್ಗೆ ನಾನು ಪ್ರತಿ ಸಲ ಏನಾದರೂ ಹೇಳಬೇಕು ಅಂತ ನಾನು ಇದು ವಿಕಿಪೀಡಿಯಾ ಓಪನ್ ಮಾಡಿದಾಗ ಪ್ರತಿ ಸಲ ಏನೋ ಒಂದು ಹೊಸತು ವಿಚಾರ ಅದರಲ್ಲಿರುತ್ತೆ, ಅದನ್ನು ಓದಿ ನನಗೆ ಸುಸ್ತಾಗುತ್ತೆ. ಸೊ ಹಾಗಾಗಿ ಶಾರ್ಟ್ ಆ್ಯಂಡ್ ಸ್ವೀಟಲ್ಲಿ ಹೇಳಬೇಕು ಅಂತಂದರೆ, ಕನ್ನಡ ಸಿನಿಮಾ ರಂಗದ ಒಂದು ಸಂಗೀತ ಡಿಕ್ಷನರಿ ಅಂತಂದರೆ ಅದರಲ್ಲಿ ಒಂದು 5 ದೊಡ್ಡ ಹೆಸರುಗಳಿದ್ರೆ ಅದರಲ್ಲಿ ಒಂದು ಹೆಸರು ವಿ ಮನೋಹರ್ ಸರ್ದಾಗಿರುತ್ತೆ. ಸೊ ಅವ್ರನ್ನ ಆತ್ಮೀಯವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೀನಿ. ಆ್ಯಂಡ್ ಇನ್ನೊಬ್ಬರ ಹೆಸರು ನಾನು ಹೇಳಬೇಕಾಗಿಲ್ಲ, ಅವರ ಒಂದು ಏನು ಅವರ ಸಾಧನೆಯ ಕೆಲವು ವಿಚಾರಗಳನ್ನು ಹೇಳಿದ್ರೇ ಗೊತ್ತಾಗುತ್ತೆ, ಅದು ನಮ್ಮ ಊರಿನವರು, ಅದರಲ್ಲೂ ಅವರ ಹೇರ್ ಸ್ಟೈಲ್ ಬಗ್ಗೆ ಹೇಳಿದ್ರೇ ಗೊತ್ತಾಗುತ್ತೆ. ಇಡೀ ಇಂಡಿಯಾದಲ್ಲಿ ಅಥವಾ ಇಡೀ ವಿಶ್ವದಲ್ಲಿ ಅಂತಹ ಯಾರ್ದು ಹೇರ್ ಸ್ಟೈಲ್ ಇದೆ ಅವರನ್ನ ಗುರುಕಿರಣ್ ಅಂತ ಕರೀತಾರೆ. ಯಾಕೆಂತಂದರೆ ಅಂತಹ ಯೂನಿಕ್ ಸ್ಟೈಲ್ ಇರುವಂತಹ ನಮ್ಮೆಲ್ಲರ ಪ್ರೀತಿಯ 100ಕ್ಕಿಂತಲೂ ಹೆಚ್ಚಿನ ಕನ್ನಡ ಸಿನಿಮಾದಲ್ಲಿ ಸಂಗೀತ ನಿರ್ದೇಶನ ಮಾಡಿರುವಂತಹ ನಮ್ಮ ಪ್ರೀತಿಯ ತುಳುವ, ದಟ್ ಇಸ್ ನಾನ್ ಅದರ್ ದ್ಯಾನ್ ಗುರುಕಿರಣ್ ಸರ್. ವೆಲ್ಕಮ್ ಟು ದ ಶೋ. ಸೊ ಇವಾಗ ಈ ಒಂದು ಕಾಂಪಿಟೇಷನ್ನಲ್ಲಿ ಮುಂದೆ ಬರ್ತಾ ಇರುವಂತಹ ಸಿಂಗರ್ನ ಬಗ್ಗೆ ನಾನು ಹೇಳಬೇಕು ಅಂತಂದರೆ, ನಮ್ಮ ಟಿವಿಯ ಒಂದು ಉದ್ದೇಶ ಇತ್ತು, ಕೇವಲ ಕರಾವಳಿ ಕರ್ನಾಟಕಕ್ಕೆ ಮಾತ್ರ ಅಲ್ಲ, ಇಡೀ ಕರ್ನಾಟಕಕ್ಕೆ ಹೋಗಿ ಅಲ್ಲಿಂದ ಬೆಸ್ಟ್ ಸಿಂಗರ್ಸನ್ನು ಕರ್ಕೊಂಬರ್ಬೇಕು. ಅದರಲ್ಲೂ ನಮ್ಮ ಇಂಟೆನ್ಷನ್ ಇದ್ದಿದ್ದು ಹಳ್ಳಿ ಭಾಗಕ್ಕೆ ಕಾನ್ಸಂಟ್ರೇಷನ್ ಮಾಡಬೇಕು, ಅವರಿಗೆ ನಿಜವಾದ ವೇದಿಕೆ ಸಿಗಬೇಕು ಅಂತ. ಸೊ ಅದರಲ್ಲಿ ತುಂಬ ಖುಷಿ ಕೊಡುವಂತಹ ಇನ್ನೊಬ್ಬ ಕಲಾವಿದೆ ಅಂತಂದರೆ ಅದು ಮುಮ್ತಾಜ್ ಅವರು, ಹಾವೇರಿಯಿಂದ ಬಂದಿರುವಂಥದ್ದು. ಅಂಥವರೆಲ್ಲ ಇಲ್ಲಿ ಬಂದು ಅವರ ಟ್ಯಾಲೆಂಟನ್ನು ತೋರಿಸಿದಾಗ ನಮ್ಮ ಪ್ರಯತ್ನ ಏನಿದೆ, ನಮ್ಮ ಟಿವಿಯ ಪ್ರಯತ್ನ ಏನಿದೆ, ಅದು ನಿಜವಾಗ್ಲೂ ಅದಕ್ಕೆ ಯಶಸ್ಸು ಸಿಕ್ಕಿದ ಹಾಗಾಗುತ್ತೆ. ಸೊ ಮುಮ್ತಾಜ್ ಅವರು ರೆಡಿ ಆಗಿದ್ದಾರೆ ಹಾವೇರಿಯಿಂದ ಬಂದು ಹಾಡೋದಕ್ಕೆ. ಸೊ ಪ್ಲೀಸ್ ವೆಲ್ಕಮ್ ಮುಮ್ತಾಜ್. ಬಿಟ್ಟು ಹೊಂಟೆಲ್ಲ ನನ್ನ ಹಳ್ಳಿ, ಹುಡುಗಿ ಒಣಗ್ಯಾವ ಹೂ ಬಳ್ಳಿ. ಬಿಟ್ಟು ಹೊಂಟೆಲ್ಲ ನನ್ನ ಹಳ್ಳಿ, ಹುಡುಗಿ ಒಣಗ್ಯಾವ ಹೂ ಬಳ್ಳಿ. ಏನು ತಿಳಿದಂಗ ಹೊಂಟಿ ಮಳ್ಳಿ, ಏನು ತಿಳಿದಂಗ ಹೊಂಟಿ ಮಳ್ಳಿ. ಗೆಳತಿ ಅಂಗಳಕ್ಕ ಬಾರ ಹೊಳ್ಳಿ, ನನ್ನ ಅಂಗಳಕ್ಕ ಬಾರ ಹೊಳ್ಳಿ. ನಾ ಮರತಿಲ್ಲ ನಿನ್ನ ಹಳ್ಳಿ, ನೆನಪು ಬರತೈತಿ ಹೊಳ್ಳಿ ಹೊಳ್ಳಿ. ನಾ ಮರತಿಲ್ಲ ನಿನ್ನ ಹಳ್ಳಿ, ನೆನಪು ಬರತೈತಿ ಹೊಳ್ಳಿ ಹೊಳ್ಳಿ. ಹುಡುಗಾಟಾದ ನಿನ್ನ ಚಾಳಿ, ಹುಡುಗಾಟಾದ ನಿನ್ನ ಚಾಳಿ. ಆಡಿ ಆಡಿದ ಆವೋ ಕಳಿ, ಹಾಡಿ ಆಡಿದ ಆವೋ ಕೊಳಿ. ಬಿಟ್ಟು ಹೊಂಟೆಲ್ಲ ನನ್ನ ಹಳ್ಳಿ,
ಮನಸ ತುಡುಗ ಮಾಡಿದ ಕಳ್ಳಿ ಮನಸ ತುಡುಗ ಮಾಡಿದ ಕಳ್ಳಿ ನನ್ನ ಅಂಗಳಕ ಬಾರ ಹೊಳ್ಳಿ ಬಿಟ್ಟು ಹೊಂಟೆಲ್ಲ ನನ್ನ ಹಳ್ಳಿ ನಮ್ಮ ಜಾತಿ ಮೇಲಂತ ನಿನ್ನ ಜಾತಿ ಕೀಳಂತ ಹೇಳ್ತಾನ ನಮ್ಮಪ್ಪ ಕುಂತ ನಮ್ಮ ಜಾತಿ ಮೇಲಂತ ನಿನ್ನ ಜಾತಿ ಕೀಳಂತ ಹೇಳ್ತಾನ ನಮ್ಮಪ್ಪ ಕುಂತ ಸಿಟ್ಟಿಲಿ ಕೈ ಕಾಲ ಕಟ್ಟಿ ಬಡಿತಾನ ನಿನ್ನ ಪ್ರೀತಿ ಮರಿಬೇಕಂತ ನಾ ಇರಬೇಕ ಹೆಂಗ ತಾಳಿ ನಾ ಇರಬೇಕ ಹೆಂಗ ತಾಳಿ ನೆನಪು ಬರತೈತಿ ಹೊಳ್ಳಿ ಹೊಳ್ಳಿ ನಾ ಮರತಿಲ್ಲ ನಿನ್ನ ಹಳ್ಳಿ ಸತ್ತರ ಪಾಡ ಮರೆಯೋದು ಬ್ಯಾಡ ಗೋರ್ಯಾಗ ಆಗೋನು ಜೋಡ ಸತ್ತರ ಪಾಡ ಮರೆಯೋದು ಬ್ಯಾಡ ಗೋರ್ಯಾಗ ಆಗೋನು ಜೋಡ ಹಿರಿಯರ ಹಿರಿತನ ಕೊಯ್ತೈತಿ ಗೋಣ ಬಾಳೆಲ್ಲ ಮುಳ್ಳಿನ ಪಯಣ ಇಲ್ಲಿ ಇರುವುದು ಹೆಂಗ ತಾಳಿ ಇಲ್ಲಿ ಇರುವುದು ಹೆಂಗ ತಾಳಿ ಭಾರಿ ಬಿಟ್ಟೈತಿ ಬಿರುಗಾಳಿ ನಾ ಮರತಿಲ್ಲ ನಿನ್ನ ಹಳ್ಳಿ ಜಗ ಐತಿ ಎಡವಟ್ಟಿ ಬರಬೇಕ ನಾವು ದಾಟಿ ಬಾಳೋನು ಪ್ರೀತಿ ಮನೆ ಕಟ್ಟಿ ಜಗ ಐತಿ ಎಡವಟ್ಟಿ ಬರಬೇಕ ನಾವು ದಾಟಿ ಬಾಳೋನು ಪ್ರೀತಿ ಮನೆ ಕಟ್ಟಿ ನಿಲ್ಲೋನು ಎದೆ ತಟ್ಟಿ ಮನಸ್ಸಿರಲಿ ಗಟ್ಟಿ ಮುಟ್ಟಿ ಬಾವಳಗ ಹೊಸ್ತಿಲ ದಾಟಿ ನಾ ಕಟ್ಟಾಕ ತಂದೈನಿ ನಾ ಕಟ್ಟಾಕ ತಂದೈನಿ ನಿನ್ನ ಕೊಳ್ಳಾಗ ಗುಳದಾಳಿ ಬಿಟ್ಟು ಹೊಂಟೆಲ್ಲ ನನ್ನ ಹಳ್ಳಿ ನೆನಪು ಬರತೈತಿ ಹೊಳ್ಳಿ ಹೊಳ್ಳಿ ಬಿಟ್ಟು ಹೊಂಟೆಲ್ಲ ನನ್ನ ಹಳ್ಳಿ ನೆನಪು ಬರತೈತಿ ಹೊಳ್ಳಿ ಹೊಳ್ಳಿ ಏನು ತಿಳಿದಂಗ ಹೊಂಟಿ ಮಳ್ಳಿ ಏನು ತಿಳಿದಂಗ ಹೊಂಟಿ ಮಳ್ಳಿ ಗೆಳತಿ ಅಂಗಳಕ ಬಾರ ಹೊಳ್ಳಿ ನನ್ನ ಅಂಗಳಕ ಬಾರ ಹೊಳ್ಳಿ ನಾ ಮರತಿಲ್ಲ ನಿನ್ನ ಹಳ್ಳಿ ನೆನಪು ಬರತೈತಿ ಹೊಳ್ಳಿ ಹೊಳ್ಳಿ ನಾ ಮರತಿಲ್ಲ ನಿನ್ನ ಹಳ್ಳಿ ನೆನಪು ಹೊರತೈತಿ ಹೊಳ್ಳಿ ಹೊಳ್ಳಿ ಹುಡುಗಾಟಾದ ನಿನ್ನ ಚಾಳಿ ಹುಡುಗಾಟಾದ ನಿನ್ನ ಚಾಳಿ ಹಾಡಿ ಆಡಿದ ಆವೋ ಕಳಿ ನಾನು ನಿನ್ನ ಚರಣ ಧೂಳಿ ನಾ ಮರತಿಲ್ಲ ನಿನ್ನ ಹಳ್ಳಿ ಓಕೆ ಯಾವ ರೀತಿ ನೋಡಿ ಮುಮ್ತಾಜ್ ಅವ್ರು ಬರ್ತಾರೆ ಅಂತಂದ್ರೆ ಒಂದು ಏನೋ ಒಂದು ಎಕ್ಸ್ಪೆಕ್ಟೇಷನ್ ಇರುತ್ತೆ, ಏನೋ ಒಂದು ಸ್ಪೆಷಲ್ ಇರುತ್ತೆ ಈ ಒಂದು ಪರ್ಫಾರ್ಮೆನ್ಸಲ್ಲಿ ಅಂತ. ಸೊ ಅದು ಅವರಿಗೆ ಖುಷಿ ಸಿಕ್ಕಿದೆಯಾ ಅಂತ ಕೇಳ್ತೀನಿ. ಬಟ್ ನಿಮಗೆ ಖುಷಿ ಆಯ್ತಾ ಹೇಗೆ?
ತುಂಬ ಖುಷಿ ಸರ್. ಆ್ಯಕ್ಚುಲಿ ಹೇಳಬೇಕಂದ್ರೆ ನಿನ್ನೆ ಫುಲ್ ನೈಟ್ ಎಲ್ಲ ನಂದು ರಬ್ಬಾನಿ ಬ್ಯಾಂಡ್ ಆರ್ಕೆಸ್ಟ್ರಾ ಫಂಕ್ಷನ್ ನಡೀತು ಸರ್. 10 ಗಂಟೆಯಿಂದ ಹಿಡಿದು 5 ಗಂಟೆವರೆಗೂ ಫುಲ್ ಮೇಲೆ ಸಾಂಗ್ಸ್ ಹಾಡ್ತಾನೆ ಇರಬೇಕು. ಇಲ್ಲಿ ಸ್ವಲ್ಪ ಲೇಟ್ ಆಯಿತು ಸರ್. ಬಂದು ನಾನು ಸೋಮಶೇಖರ್ ಸರ್ಗೆ ಆಮೇಲೆ ರಾಜ್ಗೋಪಾಲ್ ಸರ್ಗೆ ಹೇಳಿದೆ, ಸರ್ ನಾನು ತುಂಬ ಟಯರ್ಡ್ ಆಗಿಬಿಟ್ಟಿದ್ದೀನಿ ಅಂಥೇಳಿ. ನನಗೆ ಸರ್ ಹೇಳಿದರು, ನೀವು ಏನು ಚಿಂತೆ ಮಾಡಬೇಡಿ, ನಿಮ್ಮಿಂದ ಆಗೇ ಆಗುತ್ತೆ ಅಂತ. ಈ ಮಾತೇ ಸರ್ ನಾನು ಇಲ್ಲಿಂದ ಬಹುಮಾನವಾಗಿ ತಗೊಂಡು ಹೋಗ್ತೀನಿ ಸರ್. ಯಾರು ಹೇಳಿದ್ದು ಹಂಗೆ ನಿಮ್ಮಿಂದ ಆಗುತ್ತೆ ಅಂತ? ರಾಜ್ಗೋಪಾಲ್ ಸರ್. ರಾಜ್ಗೋಪಾಲ್ ಸರ್. ಒಂದು ವೇಳೆ ನೀವು ಫಸ್ಟ್ ಪ್ರೈಸ್ ಬಂದರೆ ಅವ್ರಿಗೇನಾದರೂ ಕೊಡ್ಬೇಕು ನೀವು. ಎಸ್ ಸರ್. ಆಯ್ತಾ? ಓಕೆ. ನಾನು ಆ್ಯಕ್ಚುಲಿ ರಾಜಗೋಪಾಲ್ ಸರ್ಗೆ ನಾನು ಹೇಳಿದ್ದು ಹಿಂದೆಯಿಂದ, ಸರ್ ಹಿಂಗೆ ಹೇಳಿ ಅವರು ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾರೆ ಅಂತ. ಒಂದು 50 ಅವ್ರಿಗೆ ಕೊಡಿ, 50 ನನಗೆ ಕೊಡಿ ಪರ್ಸೆಂಟೇಜ್. ಓಕೆ, ಥ್ಯಾಂಕ್ ಯು. ವಿಶ್ ಯು ಆಲ್ ದಿ ಬೆಸ್ಟ್. ಆ್ಯಂಡ್ ರಾಜಗೋಪಾಲ್ ಸರ್ ಹತ್ರನೇ ಕೇಳೋಣ ಸರ್, ನಿಮ್ಮ ಒಂದು ಏನೋ ಮುತ್ತಿನಂತ ಮಾತು ಕೊಟ್ಟಿದ್ದೀರಾ ನೀವು, ಸೊ ಅದರಿಂದ ಈ ಥರ ಪರ್ಫಾರ್ಮೆನ್ಸ್ ಬಂದಿದೆ, ನಿಮಗೆ ಖುಷಿ ಆಯಿತಾ ಹೇಗೆ? ಮಮತಾ ಸರ್, ನಾನು ಹೇಳಿದ್ದೀನಲ್ವಾ, ಏನು ವರಿ ಮಾಡ್ಕೊಳ್ಬೇಡಿ, ಆರಾಮಾಗಿ ಹಾಡ್ತೀನಿ. ನೀವು ಹಾಡ್ತೀರಾ ಅಂತ ನಾನು ಹೇಳಿದ್ದೀನಿ, ನೀವು ಹಾಡಿದ್ದೀರಾ, ಚೆನ್ನಾಗೇ ಹಾಡಿಲ್ಲ. ಯಾಕಂದರೆ ನಾವು ನಿಮ್ಮ ಹಾಡು ಕೇಳಿದ್ದೀವಿಲ್ಲ, ಹೀನಾ ಕೇಳಿದ್ದೀವಿ, ಆಮೇಲೆ ರಾಮತೆರಿ ಗಂಗಾಮೈಲಿ ಕೇಳಿದ್ದೀವಿ, ಜನ್ಮದ ಜೋಡಿ, ಬ್ರೆತ್ಲೆಸ್ ಥರ ಆರಾಮಾಗಿ ಡುವೆಟ್ ಸಾಂಗ್ ಹಾಡಿದ್ದೀರಾ. ನೀವು ಹಾಡ್ತೀರಾ ಅಂತ ನಂಗೆ ಚೆನ್ನಾಗಿ ಗೊತ್ತಿದೆ. ಯಾಕಂದರೆ ವಿ ಎಕ್ಸ್ಪೆಕ್ಟ್ ಮುಮ್ತಾಜ್ ಅಂದರೆ ಈ ಲೆವೆಲ್ಗೆ ಹಾಡ್ತಾರೆ ಅಂತ ನಾವು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ. ಚೆನ್ನಾಗಿ ಹಾಡಿದ್ದೀರಿ. ಆಮೇಲೆ ಇದು ಮುಖೇಶ್ ಅವರದ್ದು ಆ ಲೌಟ್ಗೆ ಆಜಾ ಮೇರೆ ಬಿ ಧಾಟಿ ಆ ಟ್ಯೂನ್ ಮೇಲೆ ರಾಣಿ ರೂಪಮತಿ ಫಿಲ್ಮ್ ಇದಲ್ವಾ? ಸರ್ ಅದೇ. ಇದು ಆಕ್ಚುಲಿ ಜನಪದ ಅಲ್ಲ, ಮುಂಚೆ ನವ್ಯ ಗೀತೆಗಳು ಅಂತ ಬರ್ತಾ ಇತ್ತು. ಅದಕ್ಕೆ ಈ ಅಲ್ಲಲ್ಲಿ ಬೇರೆ ಈ ಬೆಂಗಳೂರು ಕಡೆ ಅಲ್ಲಿ ಭಾಷೆ, ಮೈಸೂರು ಕಡೆ ಆ ಭಾಷೆ, ಉತ್ತರ ಕರ್ನಾಟಕ ಇನ್ನೊಂದು ಭಾಷೆ ಮಾಡಿ ಕ್ಯಾಸೆಟ್ ಮಾಡಿ ಮಾರ್ತಾ ಇದ್ರು ಆ ಟೈಮಲ್ಲಿ. ನವ್ಯ ಗೀತೆಗಳಂತ ಮಾಡಿ ಉತ್ತರ ಕರ್ನಾಟಕ ಶೈಲಿ ಲಿರಿಕ್ಸ್ ಹಾಕಿ ಫೋಕ್ ಅಂತ ಮಾಡಿದ್ದಾರೆ. ಬಟ್ ಇದು ಜನಪದ, ಬೇಸಿಕ್ ಜನಪದ ಹಾಡಲ್ಲ ಇದು. ಬಟ್ ಚೆನ್ನಾಗಿ ಜನಪದ ಈಗ ಕೆಲವರು ಮಾಡಿದ್ದಾರೆ. ಫಾರ್ ಎಕ್ಸಾಂಪಲ್ ಈಗ ಚುಟು ಚುಟು ಅಂತ ಇದೆಯಲ್ಲ, ಇದು ಮರಾಠಿ ಜನಪದ. ಪೋಪಟ್ ಅಂತ ಹಾಡು ಕೇಳಿದ್ರೆ ಅದನ್ನ? ಕೇಳಿದ್ದೀನಿ ಸರ್. ಪೋಪಟ್ ಹಾಡನ್ನ ಅದು ಆಕ್ಚುಲಿ ಚುಟು ಚುಟು ಅಂತ ಉತ್ತರ ಕರ್ನಾಟಕದಲ್ಲಿ ಮಾಡಿದ್ರು. ಅದು ಹಳೆ ಸಾಂಗ್ ಅದು. ಚುಟು ಚುಟು ಅಂತ ಕ್ಯಾಸೆಟು ಬಿಟ್ಟಿದ್ರು, ಹಾಡಿದ್ರು. ಬಟ್ ಅದು ಮರಾಠಿ ಜನಪದ, ಅದು ಜನಪದನೇ. ಜನಪದ ಬಿಟ್ಟು ಜನಪದ ಥರ ಮಾಡಿದಂದರೆ ಉತ್ತರ ಕರ್ನಾಟಕದಲ್ಲಿ ಜಾಸ್ತಿ ಪಾಪ್ಯುಲರ್ ಆಗಿದ್ದು ಏಕ ಪರದೇಸಿ, ಈ ಟ್ಯೂನ್ ತುಂಬ ಪಾಪ್ಯುಲರ್ ಆಗಿತ್ತು ಉತ್ತರ ಕರ್ನಾಟಕದಲ್ಲಿ. ಇದು ಫಿಲ್ಮಿ ಟ್ಯೂನು, ಬಟ್ ಇದು ಒಂದು ಜನಪದ ಥರನೇ ಆಗಿತ್ತು. ಬಟ್ ಈ ಸಾಂಗ್ ನಾನು ಫಸ್ಟ್ ಟೈಮ್ ಕೇಳ್ತಾ ಇದ್ದೀನಿ. ಇಟ್ ವಾಸ್ ಮೋರ್ ಫಿಲ್ಮಿ ಜನಪದಕ್ಕಿಂತ. ಓಕೆ, ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ವಿ ಮನೋಹರ್ ಸರ್ ಪ್ಲೀಸ್. ಒಂದು ಅಪರೂಪದ ಸಂದರ್ಭ ಇದು. ಅದೇ ರಾಜಗೋಪಾಲ್ ಅವರು ಹೇಳಿದರು, ಆ ಲೌಟ್ ಕೆ ಆಜಾ ಮೇರೆ ಮೀ ತುಜೆ ಮೇರೆ ಗೀತ್ ಬುಲಾತೆ हैं, मुझे सुना पड़ा रे संगीत, मुझे सुना पड़ा रे संगीत, तुझे तेरे गीत बुलाते हैं. ಅದು ಮುಖೇಶ್ ಹಾಡಿದ್ದು SN ತ್ರಿಪಾಠಿ ಅವರ ಸಂಗೀತ. ಸೊ ಅವ್ರನ್ನ ಇವತ್ತು ಜ್ಞಾಪಿಸೋ ಹಂಗಾಯಿತು ನಿಮ್ಮ ಹಾಡಿಂದ. ಯಾರೋ ಪುಣ್ಯಾತ್ಮರು ಅದಕ್ಕೆ ಕನ್ನಡದಲ್ಲಿ ಬರೆದಿದ್ದಾರೆ, ಉತ್ತರ ಕರ್ನಾಟಕ ಭಾಷೆಯಲ್ಲಿ ತುಂಬ ಚೆನ್ನಾಗಿ ಬರೆದಿದ್ದಾರೆ. ತುಂಬ ಚೆನ್ನಾಗಿ ಹಾಡಿದ್ರಿ ನೀವು. ಥ್ಯಾಂಕ್ ಯು ಸರ್. ಈ ಅಂದರೆ ಅದು ಸೋಲೋ ಒರಿಜಿನಲ್ಲು ಮುಖೇಶ್ ಹಾಡಿದ್ದು, ಅದು ಲತಾ ಮಂಗೇಶ್ಕರ್ದು ಬೇರೆ ಸೋಲೋ ಇದೆ. ಇದನ್ನು ನೀವು ಹಾಡಿದ್ರಿ, ತುಂಬ ಚೆನ್ನಾಗಿ ಹಾಡಿದ್ರಿ. ಥ್ಯಾಂಕ್ ಯು ಸರ್. ಗುಡ್ ಲಕ್. ಥ್ಯಾಂಕ್ ಯು ಸರ್. ಎಸ್, ಥ್ಯಾಂಕ್ ಯು ಸೋ ಮಚ್. ನೋಡಿ, ಇಲ್ಲಿ ಒಂದು ಹಾಡು ನೀವು ಹಾಡೋದಷ್ಟೇ ನಿಮ್ಮ ಕೆಲಸ. ಅದಾದಮೇಲೆ ಅದು ಹೆಂಗೆ ಹುಡ್ತು, ಎಲ್ಲಿಂದ ಬಂದು, ಏನು ವಿಚಾರ, ಏನು ಅದರ ಸಂಗತಿಗಳು ಎಲ್ಲ ನಮ್ಮ ಜಡ್ಜಸ್ ಹುಡುಕಿ ಎಕ್ಕಿ ನಮಗೆ ಹೇಳ್ಕೊಡ್ತಾರೆ. ಒಂದು ರೀತಿಯಲ್ಲಿ ಕಾಂಪಿಟೇಷನ್ ಜೊತೆ ನಮ್ಮ ಜ್ಞಾನ ಭಂಡಾರನೂ ಜಾಸ್ತಿ ಆಗುತ್ತೆ ಅಲ್ವಾ? ಹೌದು. ಇವಾಗ ನೀವೊಂದು ನಮಗೆ ಒಂದು ಎಕ್ಸಾಂಪಲ್ ಕೊಟ್ರಿ. ಏನು ಅಂತಂದರೆ ಅದು ನಿಮಗೆ ಗೊತ್ತಿರಲಿಲ್ಲ, ನಮ್ಮ ರಾಜಗೋಪಾಲ್ ಸರ್ ಹೇಳಿದ್ಮೇಲೆ ಗೊತ್ತಾಯ್ತು ನಿಮ್ಗೆ. ಏನು ಅಂತಂದರೆ ನೀವು ಸುಸ್ತಾಗಿದ್ರಿ, ಅಯ್ಯೋ ಹೆಂಗಪ್ಪ ಹಾಡೋದು ನಮ್ಮಿಂದ ಆಗಲ್ಲ ಅಂತ. ಅವರು ಏನೋ ಒಂದು ಟ್ರಿಕ್ಸ್ ಕೊಟ್ಟರು ನಿಮಗೆ, ಏನೋ ಒಂದು ಪಾಸಿಟಿವ್ ಎನರ್ಜಿ ತುಂಬಿದ್ರು. ಇವಾಗ ನೋಡಿ ಯಾವ ರೀತಿ ಕಮೆಂಟ್ ಬಂತು ನಿಮಗೆ. ಇದರಿಂದ ನೀವು ನಿಮ್ಮ ಎಕ್ಸಾಂಪಲಿಂದ ಏನು ಹೇಳ್ತೀರಾ? ಈ ಥರ ಅಂದರೆ ಅಯ್ಯೋ ನಮ್ಮಿಂದ ಆಗಲ್ಲಪ್ಪ ಅಂತ ಹೇಳೋರಿಗೆ ಏನು ಹೇಳ್ತೀರಾ ನೀವು? ಅಲ್ಲ, ನಾನು ಹೇಳೋದು ನಿಮ್ದೊಂದು ಎಕ್ಸಾಂಪಲ್ ಇದೆ. ನೀವೇನು ಬಂದ್ರಿ, ನಮ್ಮಿಂದ ಆಗಲ್ಲಪ್ಪ, ನಾವು ಸೋಮತ್ರ ಹೇಳಿ ಹೊರಡೋದು ಅಂತ. ಬಟ್ ರಾಜಗೋಪಾಲ್ ಸರ್ ಏನೋ ಕಿವಿಲಿ ಹೇಳಿದ್ರು ನಿಮಗೆ, ನೀವು ಫುಲ್ ಎನರ್ಜಿಯಿಂದ ಮತ್ತೆ ಫುಲ್ ಎನರ್ಜಿ ಇದೆ ಸರ್ ಅಲ್ವಾ? ಓಕೆ, ಅದಕ್ಕೆ ಏನು ಹೇಳ್ತೀರಾ ಅಂತ? ನಿಮ್ಮ ಥರ ತುಂಬ ಜನ ಇರ್ತಾರೆ, ನಮ್ಮಿಂದ ಆಗಲ್ಲಪ್ಪ ಅಂತ. ಅವ್ರಿಗೆ ಏನು ಪಾಸಿಟಿವ್ ಆಗಿ ಏನು ಹೇಳ್ತೀರಾ? ಆಗಲ್ಲ ಅಂತ ಯಾವಾಗೂ ಅನ್ಕೋಬಾರ್ದು. ಮನಸ್ಸು ಗಟ್ಟಿ ಇದ್ದರೆ ಆಗೇ ಆಗುತ್ತೆ. ಅದ್ರ ಜೊತೆ ರಾಜಗೋಪಾಲ್ ಸರ್ ಥರ ಯಾರಾದರೂ ಒಂದು ಪಾಸಿಟಿವ್ ಎನರ್ಜಿ ತುಂಬೋರು ಇರ್ಬೇಕು ನಮಗೆ. ಇರಬೇಕು ಸರ್, ಇರಬೇಕು.
ಎನಿವೇಸ್ ಥ್ಯಾಂಕ್ ಯು ಸೋ ಮಚ್. ಇದು ತುಂಬಾ ಇನ್ನೋಸೆಂಟ್ ಆಗಿ ನಾನು ಹೇಳಿದಕ್ಕೆಲ್ಲ ತಲೆ ಅಲ್ಲಾಡಿಸ್ತಾ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಹಾಡಿಗೆ, ನಿಮ್ಮ ಒಳ್ಳೆ ಮನಸ್ಸಿಗೆ. ಥ್ಯಾಂಕ್ ಯು. ಥ್ಯಾಂಕ್ ಯು. ಓಕೆ, ಹಾಡುಗಳನ್ನು ಕೇಳ್ತಾ ಇದ್ರೆ ಇನ್ನಷ್ಟು ಕೇಳಬೇಕು, ಮತ್ತಷ್ಟು ಕೇಳಬೇಕು ಅಂತ ಅನಿಸುತ್ತೆ. ಆದರೆ ಹಾಡುಗಳು ಈ ರೀತಿ ವೇದಿಕೆಯಲ್ಲಿ ನಿಮಗೆ ಕೇಳುವಂಥ ಒಂದು ಅವಕಾಶ ಇದೆ ಅಂತಂದರೆ ಅದಕ್ಕೆ ತುಂಬ ಜನ ಪ್ರೋತ್ಸಾಹ ಮಾಡ್ತಾರೆ, ನಮ್ಮ ಸ್ಪಾನ್ಸರರ್ಸ್. ಆ್ಯಂಡ್ ಅವರನ್ನು ನಿಮಗೆ ಪರಿಚಯ ಪಡಿಸೋವಂಥ ಒಂದು ಅವಕಾಶ ನಮ್ಮ ಬ್ರೇಕಲ್ಲಿ ಬರೋವಂಥದ್ದು. ಸೊ ಅವರನ್ನು ದಯವಿಟ್ಟು ಪ್ರೋತ್ಸಾಹಿಸಿ. ಆ್ಯಂಡ್ ಅದೇ ರೀತಿ ಟೀ ಕುಡಿಬೇಕು ಅಂತ ಆಗುತ್ತೆ ಗ್ಯಾಪಲ್ಲಿ. ಸೊ ಆವಾಗ ನಾನು ರೆಕಮೆಂಡ್ ಮಾಡೋವಂಥ ಟೀ ದ್ಯಾಟ್ ಈಸ್ KTD. ಯಾಕೆ ಅಂತಂದರೆ ತುಂಬ ಜನ ಕೇಳ್ತಾರೆ, ಬೆಳಗ್ಗೆಯಿಂದ ಸಂಜೆ ತನಕ ನೀವೆಲ್ಲ ಇದು ಪ್ರೋಗ್ರಾಮ್ಸ್ ಎಲ್ಲ ಮಾಡ್ತಾ ಇರ್ತೀರಿ, ಹೇಗೆ ಎನರ್ಜಿಯನ್ನು ಆ ರೀತಿ ಮೇಂಟೈನ್ ಮಾಡ್ತೀರಾ ಅಂತ. ದ ಸೀಕ್ರೆಟ್ ಆಫ್ ಎನರ್ಜಿ ಈಸ್ KTD. ಸೊ ಅದೇ ರೀತಿ ಇನ್ನಷ್ಟು ತುಂಬ ಸ್ಪಾನ್ಸರರ್ಸ್ ಇದ್ದಾರೆ, ಅವ್ರಿಗೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ಅದೇ ರೀತಿ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ದೊಡ್ಡ ಮಟ್ಟದಲ್ಲಿ ಸಹಕಾರವನ್ನು ಕೊಡ್ತಾ ಇದ್ದಾರೆ, ಅವ್ರಿಗೂ ತುಂಬ ಹೃದಯದ ಧನ್ಯವಾದಗಳು. ಇನ್ನಷ್ಟು ಸ್ಪಾನ್ಸರ್ಸ್ ಬಗ್ಗೆ ನಾನು ಮಾತಾಡ್ತೀನಿ. ಟೇಕ್ ಎ ಶಾರ್ಟ್ ಬ್ರೇಕ್ ಆ್ಯಂಡ್ ಡೂ ಕಮ್ ಬ್ಯಾಕ್. ಓಕೆ ವೀಕ್ಷಕರೇ, ನಮ್ಮ ಕಾರ್ಯಕ್ರಮ ನೋಡ್ತಾ ಇರೋವಂತಹ ಜೊತೆಗೆ ಒಳ್ಳೊಳ್ಳೆ ಇನ್ಫಾರ್ಮೇಷನ್ ಕೂಡ ಸಿಗ್ತಾ ಇದೆ. ಇನ್ನೊಂದು ಇನ್ಫಾರ್ಮೇಷನ್ ಏನು ಅಂತಂದರೆ, ಕೆಲವರಿಗೆ ಅಂದರೆ ಈ ಗಂಡಂದರಿಗೆ ತುಂಬ ಕಷ್ಟ ಆಗುವಂಥ ಕೆಲಸ ಏನು ಅಂತಂದರೆ, ಹೆಂಡತಿ ಯಾವತ್ತಾದರೂ ಸೀರೆ ತೆಗೆದುಕೊಡಿ ಅಂತ ಹೇಳಿದ್ರೆ ಅಮ್ಮ ಅಂತ ಅನಿಸುತ್ತೆ. ಯಾಕಂತಂದರೆ ಅಲ್ಲಿ ಹೋದರೆ ಅಯ್ಯೋ ತುಂಬ ಹೊತ್ತು ಕಾದು ಕುಳಿತು ನೋಡ್ತಾ ಇರಬೇಕು ಅವರು, ಅದು ಬೇಡ, ಇದು ಬೇಡ, ಹಿಂಗೆ ಜಾಸ್ತಿ ಆಗ್ತಾ ಇರುತ್ತೆ. ಆದರೆ ನೀವೊಂದು ವೇಳೆ ಪೂರ್ಣಿಮಾ ಸಿಲ್ಕ್ಸ್ಗೆ ಹೋದರೆ ನಿಮಗೆ ಆ ಒಂದು ಟೆನ್ಷನ್ ತಪ್ಪುತ್ತೆ. ಅಂದರೆ ನಿಮ್ಮ ಹೆಂಡತಿ ಇದು ಬೇಡ, ಆ ಸೀರೆ ಬೇಡ, ಈ ಸೀರೆ ಬೇಡ, ಇದಿರೋದೇ ಇಲ್ಲ. ಬಟ್ ಇನ್ನೊಂದು ಟೆನ್ಷನ್ ಏನು ಅಂದರೆ ಎಲ್ಲ ಸೀರೆನೂ ಹೇಳ್ತಾರೆ, ಅದೊಂದು ಬೇಕು, ಇದೊಂದು ಬೇಕು, ಅದೊಂದು ಬೇಕು ಅಂತ. ಟೈಮ್ ಕಡಿಮೆ ಹೋಗುತ್ತೆ, ಆದರೆ ಸ್ವಲ್ಪ ಜಾಸ್ತಿ ಸೀರೆ ತಗೊಂಡಾಗ ಅಮೌಂಟ್ ಸ್ವಲ್ಪ ಜಾಸ್ತಿ ಹೋಗ್ಬೋದು. ಆದರೂ ಕೂಡ ಅದ್ಭುತವಾಗಿರುವಂಥ ಕಲೆಕ್ಷನ್ ಇರುವಂಥ ಒಂದು ಸೀರೆಯ ಮಳಿಗೆ ಅಂತ ಹೇಳ್ಬೋದು ಪೂರ್ಣಿಮಾ ಸಿಲ್ಕ್ಸ್. ಸೊ ಯಾರಿಗಾದರೂ ಮದುವೆ ಸಮಾರಂಭಗಳಿದ್ರೆ ಅಲ್ಲಿಗೆ ದಯವಿಟ್ಟು ಭೇಟಿ ಕೊಡಿ. ಆವಾಗ ಡೆಫಿನೆಟ್ಲಿ ಹೇಳ್ತೀರಾ, ನಾನೊಂದು ಪ್ರೋಗ್ರಾಮ್ ನೋಡಿದೆ ಮಾರೆ, ಅದರಲ್ಲಿ ರೂಪೇಶ್ ಒಂದು ಮಾಹಿತಿ ಕೊಟ್ಟರು, ತುಂಬಾ ಯೂಸ್ ಆಯಿತು ಅಂತ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಇವಾಗ ಬರ್ತಾ ಇದ್ದಾರೆ ಒಂದು ಅದ್ಭುತವಾಗಿರುವಂತಹ ಹಾಡಿನ ಮೂಲಕ ಮನೋರಂಜನೆಯನ್ನು ಕೊಡೋದಕ್ಕೆ ನಂದಿನಿ ಅವರು. ಸೊ ಪ್ಲೀಸ್ ವೆಲ್ಕಮ್ ನಂದಿನಿ. ಬನ್ನಿ ಮುಡಿಯೋಣು ಬಾರ ಕೋಲು ಕೋಲ, ಚಿನ್ನ ತರುವೋಣ ಬಾರ ಕೋಲು ಕೋಲ ಕೋಲ, ಚಿನ್ನ ತರುವೋಣ ಬಾರ ಕೋಲು ಕೋಲ. ಬನ್ನಿ ಮುಡಿಯೋಣು ಬಾರ ಕೋಲು ಕೋಲ, ಚಿನ್ನ ತರುವೋಣ ಬಾರ ಕೋಲು ಕೋಲ ಕೋಲ, ಚಿನ್ನ ತರುವೋಣ ಬಾರ ಕೋಲು ಕೋಲ. ಬನ್ನಿ 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 ಮುಡಿಯೋಣು ಬಾರ ಕೋಲು ಕೋಲ,
ನಂದಿನಿ ಅವರ ಪರ್ಫಾರ್ಮೆನ್ಸನ್ನು ನೋಡಾಯಿತು, ಕೇಳಾಯಿತು. ನಂದಿನಿ ಅವರೇ, ಫಸ್ಟ್ ಆಫ್ ಆಲ್ ಪರ್ಫಾರ್ಮೆನ್ಸ್ ಬಗ್ಗೆ ಅವ್ರು ಹೇಳ್ತಾರೆ. ನಿಮ್ಮ ಕಾಸ್ಟ್ಯೂಮ್ ಯಾರು ಡಿಸೈನ್ ಮಾಡೋದು? ಏನು ಡಿಸೈನ್ ಅನ್ಕೊನು? ಪೇರೆಂಟ್ಸ್, ಐ ಮೀನ್ ಮೀ ಆ್ಯಂಡ್ ಲೈಕ್ ಡಿಸೈನ್ ಒಂದು ನೀನು, ಬಟ್ ಡಿಸೈನ್ ಒಂದು ಹೆಲ್ಪ್ ಮಾಡ್ಕೊಂಡು ಮಮ್ಮಿ. ಓಕೆ, ಸೊ ಈ ಒಂಜಿ ರೀತಿ ಡಿಸೈನರ್ಲ ಅಂದು, ಕಾಸ್ಟ್ಯೂಮ್ ಡಿಸೈನರ್ಲ ಅಂದು ಇರಗೆ ಇಂಟ್ರೆಸ್ಟ್ ಇಜ್ಜದು ಎಲ್ಲ ಪ್ರಶ್ನೆಗೆ ಒಂಜಿ ಯಾನ್ ಪಣ ಇರಗೆ ಒಂಜಿ ಸಾಂಗ್ ದಾದ ಅನ್ಬೇರು. No, to be honest, no. I'm not a fashion designer. No. Okay, anyways, I was just kidding. Anyways, irna song ಎಂಜಾನ್ ಅಂತ ಕೇನ್ಗವಲೆ ಸುರುಕಾದ ಮಣಿಕಾಂತ್ ಸರ್ ಎಂಜಾನ್. ಫಸ್ಟ್ ರೌಂಡ್ ಹಿಡಿದ್ಲ ಐ ಆಮ್ ವಾಚಿಂಗ್ ನಂದಿನಿ ಆ್ಯಂಡ್ ವೆರಿ ಡಿಫ್ರೆಂಟ್ ವಾಯ್ಸ್ ಟಿಂಬರ್ ಉಂಡತ ವಿತ್ ಡಿಫ್ರೆಂಟ್ ವಾಯ್ಸ್ ಆ್ಯಂಡ್ ಫೋಕ್ಗೆ ಬೊಕ್ಕ ಇಂಚಿನ ಡಿಫ್ರೆಂಟ್ ಕೈಂಡ್ ಆಫ್ ಸಾಂಗ್ಸ್ಗೆ ಪಂತಿನ ವಾಯ್ಸ್. ಸೊ ವೆರಿ ಗುಡ್, ದಿಸ್ ರೆಂಡಿಷನ್ ವಾಸ್ ಆಲ್ಸೋ ವೆರಿ ಗುಡ್. ಶ್ರುತಿ ಕರೆಕ್ಟ್ ಆದಿತ್ತನು ಆ್ಯಂಡ್ ಆ ಭಾವ ಒಂಜಿ ಗ್ರಿಪ್ ಮಾತ ಎಡ್ಡೆ ಇತ್ತನು. ಸೊ ಗುಡ್ ಲಕ್ ನಂದಿನಿ. Thank you, sir. ಥ್ಯಾಂಕ್ ಯು ಸೋ ಮಚ್ ಸರ್. ಅವು ಒಂದೊಂಜಿ ರೀತಿದ ಎಜುಕೇಷನ್ ಅನ್ಪಲ್ಲ ಇಂಗ್ಲ ಟಿಂಬರ್ ಉಪ್ಪು ಖಾಲಿ ಮರದ ವಿಷಯ ನೀತೆ ಮ್ಯೂಸಿಕ್ ಇಟ್ಕೊಂಡು ನೀತ ಗೊತ್ತಾಯ್ನಿ. ಆ್ಯಂಡ್ ವಿ ಮನೋಹರ್ ಸರ್ ಇರಾಗ ಎಂಜಾನ್ ಸರ್ ಎಂಕ್ಲ ಕೇಂದ್ರದ ಬಾರಿ ಖುಷಿ ಅಂಡು ಒಂಜಿ ಜೋಶ್ ಇತ್ತಿನ ಸಾಂಗ್ ಆಂಡ ಒಂಜಿ ಬಂಡ ಅಂದು ಮಸ್ತ್ ಫಿಲ್ಮಿ ಅದುಂಡು. ಫೋಕ್ ಜಾಸ್ತಿ ನೆಟ್ಟಿ ಗ್ಲಾಮರ್ ಜಾಸ್ತಿ ಉಂಡು ಈ ಸಾಂಗ್ಡ್. ಅವು ಪಂಡ ಫಿಲ್ಮಿ ಆರ್ಕೆಸ್ಟ್ರೇಷನ್ ಉಂಡು ನೆಟ್ ಅಂಚಾದ ಒಂದು ಪ್ಯೂರ್ ಫೋಕ್ ಅತ್ತು ಅಂಡಲ್ಲ ಒರಿಜಿನಲ್ ಫೋಕ್ ಆದಿಪ್ಪು, ಟ್ಯೂನ್ ಫೋಕ್ ಆದಿಪ್ಪು, ಆರ್ಕೆಸ್ಟ್ರೇಷನ್ ಇರ ಬೇತೆ ಮಲ್ತೇರೆ ಭಾರಿ ಜೋಶುಡು ಒಂಜಿ ಫಿಲ್ಮಿ ಸಾಂಗ್ ತಲೆಕ ಮಲ್ತೇರೆ. ಎಡ್ಡೆ ಪಂತಾರೆ ನಂದಿನಿ ಬಾರಿ ವಾಯ್ಸಲ್ಲಿ ಎಡ್ಡೆ ಉಂಡು ಬೊಕ್ಕ ಎಡ್ಡೆ ಗರಂ ಎಡ್ಡೆ ಆತದೆ. ಓಕೆ, ಗರಂ ನಮ್ಮ KT ಉಂಡು, ನಮ್ಮ KT ಒಂಜಿ ಚಾಯದ ಪುಡಿ ಉಂಡು ಮೂಲು ಟೀತ ಪೌಡರ್. ಸೊ ಆತ ಗರಂ ಆದಿತ್ತನ್ ಪಂಡೇರ್. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಇತ್ತೆ ಬಲ್ಲೆ ಅದಲ್ಲಿ ಬಿಸಿಲರ ಎಂಜದೆ. ಸೊ ಇದು ಎಂಚಾಣ ಕಮೆಂಟ್ ಕೇಳಿ ಬಗ್ಗೆ ಎಂಚಾಂಡು ಪಡ ಮಮ್ಮಿ ಅದು ಅಂಜದು ಒಂಚೂರು ಪಲ್ಲೆ ದಾದ. Actually, ಖುಷಿ and folk songs are my confidence level actually. But like folk song yampa anponda ena confidence level la onji ette oppundu compared to other songs. So comments ke indu of course ಖುಷಿ and type pannaga like negative may be there, but comments are almost positive within, so I'm happy. Okay, fantastic. So ಈ ರೀತಿ ಪಾತಿರದೆ ಈ ಎಡ್ಡೆ ಸಾಂಗ್ ಪಂಡಿನ ಖುಷಿ ಅಂಡ್ ವಿಶ್ ಯು ಆಲ್ ದಿ ಬೆಸ್ಟ್. ಅಂಡ್ ನನ್ನ ತುಲೆ ಉಪ್ಪುನಂಚಿನ ಖಾಲಿ ರಡ್ ರೌಂಡ್ ಐಟಿ ಮೀನ್ ಇಂಜಿನ ಕಮೆಂಟ್ ದಿಗ್ನ ಮುಲ್ದುರ್ದು ಟ್ರಾಫಿಲ ಆಮೇಲೆ ಕ್ಯಾಶ್ ಎಲ್ಲ ಮಾತ ಪದಂ ಹೋಗ್ನೆ ಅದೇ. ಸೊ ಏತ್ ಕಾನ್ಫಿಡೆಂಟ್ ಉಳ್ಳರು ಏತ್ ಪರ್ಸೆಂಟ್ ಚಾನ್ಸಸ್ ಉಂಡು ನಿರಗೆ? ಕಾನ್ಫಿಡೆನ್ಸ್ ಉಂಡು ಬಟ್ ಚಾನ್ಸಸ್ ಪನೇರ ಆಗೋಸತಿ ಅದೇ ಅಂಜ ಮಾತ ಬಂಡ ಅದೇ ಅಂಜ ಮಾತಾಡ. ಓಕೆ, ಎನಿವೇಸ್ ಥ್ಯಾಂಕ್ ಯು ಸೋ ಮಚ್. ವಿಶ್ ಯು ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ಓಕೆ, ಇಲ್ಲಿಗೆ ನಮ್ಮ ಈ ಒಂದು ಗ್ರ್ಯಾಂಡ್ ಫಿನಾಲಿಯ ಗ್ರ್ಯಾಂಡ್ ಆಗಿದ್ದಂತಹ ಫೋಕ್ ರೌಂಡ್ ಏನಿದೆ ಅದನ್ನು ಮುಗಿಸುವಂತಹ ಸಮಯ ಅಂತ ಹೇಳ್ಬೋದು. ಎಲ್ಲ ಜಡ್ಜಸ್ಗಳಿಗೆ ತುಂಬ ಹೃದಯದ ಧನ್ಯವಾದಗಳು. ಅದರ ಜೊತೆಗೆ ನಮ್ಮ ಜೊತೆ ಸ್ಪೆಷಲ್ ಗೆಸ್ಟ್ ಆಗಿ ಬಂದಿದ್ದರು ಪ್ರಕಾಶ್ ಮಹಾದೇವನ್ ಆ್ಯಂಡ್ ಅವರ ವೈಫ್ ರೂಪಾ ಪ್ರಕಾಶ್ ಮಹಾದೇವನ್. ಅವ್ರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ನೋಡಿ, ಗ್ರ್ಯಾಂಡ್ ಫಿನಾಲಿ ಅಂತಂದರೆ ಕೇವಲ ಒಂದೇ ರೌಂಡ್ ಇಟ್ಟರೆ ಕೆಲವೊಂದ್ಸಲ ಆ ಒಂದು ರೌಂಡಲ್ಲಿ ಆ ಒಂದು ಸಾಂಗ್ನಿಂದ ಒಂದು ಕೆಟ್ಟ ಪರ್ಫಾರ್ಮೆನ್ಸ್ನಿಂದ ಅವರ ಏನು ಫಸ್ಟ್ ಸೆಕೆಂಡ್ ಥರ್ಡ್ ಅನ್ನೋವಂಥ ಪ್ಲೇಸ್ಗಳು ಅವರು ವಂಚಿತರಾಗಬಹುದು. ಹಾಗಾಗಿ ಒಂದಲ್ಲ 4 ಅವಕಾಶಗಳು, 4 ರೌಂಡ್ಗಳು, 4 ಹಾಡುಗಳನ್ನು ಹಾಡುವಂತಹ ಅವಕಾಶ. ಒಂದರಲ್ಲಿ ಮಿಸ್ ಆದರೂ ಮತ್ತೆ 3 ಚಾನ್ಸಸ್ ಇದೆ. ಸೊ ಅದನ್ನೆಲ್ಲ ಕೂಡಿ ಕಳೆದು ಗುಣಿಸಿ ಭಾಗಿಸಿ ಎಂಡಲ್ಲಿ ಗೊತ್ತಾಗುತ್ತೆ ಯಾರಾಗ್ತಾರೆ ಈ ಒಂದು ಸೀಸನ್ನ ವಿನ್ನರ್ ಅನ್ನೋವಂಥದ್ದು. ಡೆಫಿನೆಟ್ಲಿ ಎಲ್ಲರಿಗೂ ಆಲ್ ದಿ ಬೆಸ್ಟ್. ಇರೋವಂಥದ್ದು 9 ಕಂಟೆಸ್ಟೆಂಟ್ಸ್, ಇನ್ನು ಉಳಿದಿರೋವಂಥದ್ದು 2 ರೌಂಡ್. ಅದಾದ್ಮೇಲೆ ಗೊತ್ತಾಗುತ್ತೆ ಈ ವರ್ಷದ ಚಾಂಪಿಯನ್ ಯಾರು. ಆ ಪ್ರಶ್ನೆಗೆ ಉತ್ತರ ಸ್ವಲ್ಪ ದಿನಗಳಲ್ಲೇ ಗೊತ್ತಾಗುತ್ತೆ. ನೀವು ನೋಡ್ತಾ ಇರುವಂಥದ್ದು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಸೂಪರ್ ಸಿಂಗರ್ ಪವರ್ಡ್ ಬೈ ಸಂತೋಷ್ 2 ಸ್ಟಾರ್ ಬಾಯ್ಲ್ಡ್ ರೈಸ್ ಭದ್ರಾವತಿ. ಅದೇ ರೀತಿ ಅದರ ಜೊತೆಗೆ ನಮಗೆ ಸಹಕಾರವನ್ನು ಕೊಡ್ತಾ ಇರುವಂತವರು ಶಶಿ ಸೋಪ್, ಶಕುಂತಲಾ ಹೇರ್ ಆಯಿಲ್, ಅಕ್ಷಯ ಕಿಚನ್ ಎಕ್ವಿಪ್ಮೆಂಟ್ಸ್, ಪೂರ್ಣಿಮಾ ಸಿಲ್ಕ್ಸ್ ಕಾರ್ಕಳ. ಅದೇ ರೀತಿ ನಮಗೆ ಸಹಕಾರವನ್ನು ಕೊಡ್ತಾ ಇದ್ದಾರೆ ರೆವೆಂಟೋರ್ ಅವರ ಯೂನಿಶೇಡ್ ಪ್ಲಸ್ ಕ್ರೀಮ್, ರೋಹನ್ ಕಾರ್ಪೊರೇಷನ್, ಅಮೃತ್ ನೋನಿ, ಸಿಟಡೆಲ್ ಡೆವಲಪರ್ಸ್, ಪ್ರೈಮ್ ಮಸಾಲಾ, 1000 ಲೈಟ್ಸ್, ಹಾನ್ಬಾಲ್ ಚಿಕ್ಕಿ, ಶ್ರೀನಿವಾಸ್ ಯೂನಿವರ್ಸಿಟಿ,
ಆ್ಯಂಡ್ ಭಂಡಾರಿ ಬಿಲ್ಡರ್ಸ್. ಇವರೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ಯಾಕೆಂತಂದರೆ ನಿಮ್ಮ ಸಹಕಾರದಿಂದ ಇಂಥ ಒಂದು ಅದ್ಭುತವಾಗಿರುವಂತಹ ವೇದಿಕೆ ನಿರ್ಮಾಣ ಆಗಿದೆ. ಎಷ್ಟೋ ಕಲಾವಿದರಿಗೆ ಫ್ಯೂಚರಲ್ಲಿ ಗುರುಕಿರಣ್ ಸರ್ ಥರ, ಕದ್ರಿ ಮಣಿಕಾಂತ್ ಸರ್ ಥರ, ವಿ ಮನೋಹರ್ ಸರ್ ಥರ ಅಥವಾ ರಾಜ್ಗೋಪಾಲ್ ಸರ್ ಥರ ಏನಾದರೂ ಸಾಧನೆ ಮಾಡಬೇಕು ಅಂತ ಹೇಳೋರಿಗೆ ಇದೊಂದು ಅದ್ಭುತವಾಗಿರುವಂತಹ ವೇದಿಕೆ. ಸೊ ಮುಂದಿನ ಎಪಿಸೋಡಲ್ಲಿ ಮತ್ತೆ ಸಿಗೋಣ. ಅಲ್ಲಿ ತನಕ ನೋಡ್ತಾ ಇರಿ ನಮ್ಮ ಟಿವಿ. ಕೀಪ್ ವಾಚಿಂಗ್ ನಮ್ಮ ಟಿವಿ ಆ್ಯಂಡ್ ಕೀಪ್ ಮಿಸ್ಸಿಂಗ್ ಅಸ್. ಥ್ಯಾಂಕ್ ಯು ಸೋ ಮಚ್. ನಮ್ಮ ಸೂಪರ್ ಸಿಂಗರ್ Sun Premium Super Singer, title sponsored by Sun Premium Refined Sunflower Oil, powered by Santosh 2-Star Boiled Rice, Bhadravati. Shining Partner Shashi Soap, co-sponsored by Rohan Corporation, Arogyada Paravase, Amrit None, Purnima Silks Karkala, Shakuntala Herbal Hair Tone, Prime Masalas, Srinivas Hospital, a unit of Srinivas Institute of Medical Science, Mukka, Mangalore, Smarnika Kalsanka Udupi, Akshaya Kitchen Equipments, 1000 Lights, Hanbal Chukki, Revento Unishade Plus Cream, Citadel Developers.